ಹಲೋ ನಮಸ್ತೆ ಎಲ್ರಿಗೂ. ಸಾಮಾನ್ಯವಾಗಿ ನಾನು ತುಂಬ ಜನ ವ್ಯೂವರ್ಸ್ ನನ್ನ ಹತ್ರ ಕೇಳುವಂಥ ಒಂದು ಮುಖ್ಯ ಪ್ರಶ್ನೆ ಏನು ಅಂತಂದರೆ, ಮೇಡಮ್ ಮುಖದ ಮೇಲಿರುವಂಥ ಮೊಡವೆ ಕಲೆಗಳನ್ನು ಕಮ್ಮಿ ಮಾಡಲಿಕ್ಕೆ ಏನಾದರೂ ಒಂದು ಅತ್ಯುತ್ತಮವಾಗಿರುವಂಥ ಕ್ರೀಮ್ ಬಗ್ಗೆ ಹೇಳಿ ಅಂತ ತುಂಬ ಜನ ವ್ಯೂವರ್ಸ್ ಇದರ ಬಗ್ಗೆ ಕೇಳಿದರು. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಕ್ರೀಮ್ ಬಗ್ಗೆ ಹೇಳ್ತಾ ಇಲ್ಲ ನಿಮಗೆ. ಕ್ರೀಮ್ ಬಗ್ಗೆ ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಮನೇಲಿ ಏನಾದರೂ ಮನೆಮದ್ದು ಇದೆಯಾ ಅಂತ ಟ್ರೈ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಮುಖದ ಮೇಲಿರುವಂಥ ಪಿಂಪಲ್ ಮಾರ್ಕ್, ಅದು ಮೊಡವೆ ಕಲೆಗಳನ್ನು ತುಂಬ ಸೇಫಾಗಿ ಕಮ್ಮಿ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಮನೆಮದ್ದಿನ ಬಗ್ಗೆ ಹೇಳ್ತಾ ಇದ್ದೇನೆ. ಯಾರು ಬೇಕಾದ್ರೆ ಇದನ್ನ ಟ್ರೈ ಮಾಡ್ಬೋದು. ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೂ ಇದು ಸೂಟ್ ಆಗುತ್ತೆ. ತುಂಬ ಸೇಫ್ ಕೂಡ ಮತ್ತು ತುಂಬ ಎಫೆಕ್ಟಿವ್ ಕೂಡ. ಆದರೆ ನೀವು ಏನು ಅಂತಂದರೆ ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪ ತಾಳ್ಮೆಯಿಂದ ಈ ಟಿಪ್ಸನ್ನು ಫಾಲೋ ಮಾಡಬೇಕು. ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ಸ್ಟೆಪ್ಸನ್ನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಆದರೆ ವ್ಯೂವರ್ಸ್ ಏನು ಮಾಡ್ತಾರೆ, ಅರ್ಧ ನೋಡಿಬಿಟ್ಟು ಅರ್ಧ ಟ್ರೈ ಮಾಡಿಬಿಟ್ಟು ಆಮೇಲೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಾರೆ. ಆ ಥರ ಅಲ್ಲ. ಯಾವುದೇ ಟಿಪ್ಸನ್ನು ನಾವು ಫಾಲೋ ಮಾಡುವಾಗ ಕ್ಲೀನಾಗಿ ಪರ್ಫೆಕ್ಟಾಗಿ ತಾಳ್ಮೆಯಿಂದ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ತುಂಬ ಜನ ವ್ಯೂವರ್ಸ್ ನಾನು ರೈಸ್ ವಾಟರ್ದು ಬಂಗು ಮಾರ್ಕಿಗೆ ಒಳ್ಳೆ ಆಗುತ್ತೆ ಕಮ್ಮಿ ಮಾಡಲಿಕ್ಕೆ ಅಂತ ಒಂದು ವಿಡಿಯೋ ಮಾಡಿದೆ. ತುಂಬ ಜನ ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿ ಹೇಳಿದರು, ಮೇಡಮ್ ನೀವು ಹೇಳಿದ್ದು ಸತ್ಯ, ಅದು ವರ್ಕ್ ಆಗಿದೆ ಅಂತ. ಇದನ್ನು ಕೂಡ ಅಷ್ಟೇ, ಸ್ವಲ್ಪ ದಿನ ನೀವು ಟ್ರೈ ಮಾಡಿ. ಆಗಿಲ್ಲ ಅಂತಂದರೆ ಕೊನೆಗೆ ಕ್ರೀಮ್ ಕಡೆ ಹೋಗೋಣ. ಫಸ್ಟ್ ಇದನ್ನ ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ನಮಗೆ ಬೇಕಾಗಿಲ್ಲ. ಇದನ್ನ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ನಮಗೆ ಎರಡು ವಸ್ತು. ಆದರೆ ಆದಷ್ಟು ಪ್ಯೂರ್ ಆಗಿರೋದನ್ನು ತಗೊಳ್ಳಿ, ಆದಷ್ಟು ನ್ಯಾಚುರಲ್ ಆಗಿರೋದನ್ನು ತಗೊಳ್ಳಿ. ಮನೆಯಲ್ಲಿ ನೀವು ಮಾಡಿಕೊಂಡ್ರೆ ದೇ ಬೆಸ್ಟ್. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ರೋಸ್ ವಾಟರ್, ಆಮೇಲೆ ನಿಮಗೆ ಅಲೋವೆರಾ ಜೆಲ್. ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ ಕೂಡ ನೀವು ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ನಿಮ್ಮ ಹತ್ರ ಗುಲಾಬಿ ಇದೆ ಅಥವಾ ಅಲೋವೆರಾ ಪ್ಲಾಂಟ್ ಇದೆ ಅಂತಂದರೆ ಅದನ್ನೇ ಉಪಯೋಗ ಮಾಡ್ಬೋದು. ಅದು ಎರಡು ಕೂಡ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಒಂದು ವೇಳೆ ಹೊರಗಡೆಯಿಂದ ತರಬೇಕು ಅಂತಂದರೆ ಆದಷ್ಟು ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಪ್ಯೂರ್ ಆಗಿರುವಂಥ ರೋಸ್ ವಾಟರ್, ಗುಲಾಬಿ ಎಸಲಿನ ನೀರು ಮತ್ತು ಅಲೋವೆರಾ ಜೆಲ್ ಇದನ್ನ ತೊಗೊಂಬನ್ನಿ. ಅಥವಾ ಆನ್ಲೈನಲ್ಲಿ ಕೂಡ ಅಷ್ಟೇ ನೀವು ಬೈ ಮಾಡೋದಿದ್ರೆ ಪ್ಯೂರ್ ಆಗಿರೋದನ್ನು 100% ನ್ಯಾಚುರಲ್ ಆಗಿರೋದನ್ನು ಅಷ್ಟೇ ಬೈ ಮಾಡಿ. ಲಿಂಕ್ ಬೇಕಿದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಈಗ ಇದನ್ನ ಮಾಡೋದು ಹೇಗೆ? ನೀವು ಅಂಗಡಿಯಿಂದ ತರುವಂತಹ ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ ಆದರೆ ಎರಡು ಒಂದೊಂದು ಟೀ ಸ್ಪೂನ್ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮುಖನ ತೊಳ್ಕೋಬೇಕು. ಫಸ್ಟ್ ಮುಖನ ತೊಳ್ಕೊಂಡು ನೀವು ಒಳ್ಳೆಯ ಮೈಲ್ಡ್ ಕ್ಲೆನ್ಸರನ್ನು ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು. ಸೋಪನ್ನು ಯಾವತ್ತೂ ಮುಖಕ್ಕೆ ಯೂಸ್ ಮಾಡಬೇಡಿ. ರ್ಯಾಶ್ ಆಗಿರುವಂತಹ ಫೇಸ್ ವಾಶ್ ಕೂಡ ಮುಖಕ್ಕೆ ಯೂಸ್ ಮಾಡಬೇಡಿ. ಜೆಂಟಲ್ ಆಗಿರುವಂಥದ್ದು, ಸೇಫ್ ಆಗಿರುವಂಥದ್ದು, ನ್ಯಾಚುರಲ್ ಆಗಿರುವಂಥದ್ದು, ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಅಥವಾ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುವಂಥ ಕ್ಲೆನ್ಸರ್ ಅಥವಾ ಫೇಸ್ ವಾಶನ್ನು ಅಷ್ಟೇ ಉಪಯೋಗ ಮಾಡಿ. ಮುಖಕ್ಕೆ ರ್ಯಾಶ್ ಕೆಮಿಕಲ್ ಇರುವಂಥ ಸೋಪೆಲ್ಲ ಹಾಕಿದರೆ ಮುಖ ಫರ್ದರ್ ಡ್ಯಾಮೇಜ್ ಆಗುತ್ತೆ. ನಿಮ್ಮ ಮುಖ ಇರೋ ಹೆಲ್ತ್ ಏನಿರುತ್ತೆ, ಸ್ಕಿನ್ ಹೆಲ್ತ್ ಏನಿರುತ್ತೆ ಅದು ಕೂಡ ಹಾಳಾಗುತ್ತೆ. ಆದ್ದರಿಂದ ಆದಷ್ಟು ಮೈಲ್ಡ್ ಆಗಿರುವಂಥ ಕ್ಲೆನ್ಸರನ್ನೇ ಉಪಯೋಗ ಮಾಡ್ಕೊಳ್ಳಿ. ಒಂದು, ಕ್ಲೀನಾಗಿ ಮುಖನ ತೊಳ್ಕೊತೀರಾ. ಮುಖನ ತೊಳ್ಕೊಂಡಾದ ನಂತರ ನೀವು ರೆಡಿ ಮಾಡಿಟ್ಟಿದ್ದೀರಲ್ವಾ ಈ ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ಲಿದು ಪೇಸ್ಟ್, ಅದನ್ನ ಹಚ್ಕೋಬೇಕು. ಎಲ್ಲೆಲ್ಲಿ ಪಿಂಪಲ್ ಮಾರ್ಕ್ಸ್ ಇದೆ ಅಲ್ಲಿ ಅಷ್ಟೇ ಹಚ್ಕೋಬೋದು, ಅಥವಾ ಪೂರ್ತಿ ಮುಖಕ್ಕೆ ಹಚ್ಕೊಂಡ್ರೂ ತೊಂದರೆ ಇಲ್ಲ, ನಿಮಗೆ ಮುಖ ಗ್ಲೋ ಆಗುತ್ತೆ. ಇದು ಏನು ಮಾಡ್ತದೆ ಅಂತಂದರೆ ಅಲೋವೆರಾ ಜೆಲ್ಲಲ್ಲಿ ನಮ್ಮ ಸ್ಕಿನ್ ಕೊಲೆಜನನ್ನು ಇಂಪ್ರೂವ್ ಮಾಡುವಂಥ ಅಂಶಗಳಿರುತ್ತೆ. ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಸ್ಪಾಟ್ಸ್ ಇರ್ಬೋದು, ಡಲ್ನೆಸ್ ಇರ್ಬೋದು, ಅದನ್ನ ಕಮ್ಮಿ ಮಾಡುವಂಥ ಅಂಶಗಳಿರುತ್ತೆ. ಪೋರ್ಸನ್ನು ಕೂಡ ಟೈಟನ್ ಮಾಡುತ್ತೆ, ಮುಖಕ್ಕೆ ಗ್ಲೋ ಕೊಡುತ್ತೆ, ತುಂಬ ಬೇಗ ಮೊಡವೆ ಕಲೆಗಳು ಕಮ್ಮಿ ಆಗೋ ಥರ ಮಾಡುತ್ತೆ. ರೋಸ್ ವಾಟರ್ ಕೂಡ ಅಷ್ಟೇ, ಒಳ್ಳೆ ಟೋನರ್ ಥರ ವರ್ಕ್ ಮಾಡುತ್ತೆ. ಸ್ಕಿನ್ ಹೆಲ್ತ್ಗೆ ಒಳ್ಳೆಯದು, ಬೇಗ ಮುಖದಲ್ಲಿರುವಂಥ ಮಾರ್ಕ್ಸ್ಗಳು ಕಲೆಗಳು ಕಮ್ಮಿ ಆಗಲಿಕ್ಕೆ ಕೂಡ ಒಳ್ಳೆಯದು. ಇದೆರಡರ ಕಾಂಬಿನೇಷನ್ ಇದೆಯಲ್ಲ ಅದು ಅದ್ಭುತ. ಯಾವಾಗ ಇದನ್ನ ಮಾಡಬೇಕು? ರಾತ್ರಿ ಹೊತ್ತಲ್ಲಿ ಮಾಡಿದರೆ ಒಳ್ಳೆಯದು. ಡೈಲಿ ಮಾಡ್ಬೋದು. ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ ತುಂಬ ಸೇಫ್, ಆದರೆ 100% ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ. ಆದರೂ ಕೂಡ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೇಬೇಕು. ಮುಖಕ್ಕೆ ಏನನ್ನಾದರೂ ಹಚ್ಚೋಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅದೆಷ್ಟು ಸೇಫ್ ಇದೆ ಅನ್ನೋದು ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಿಲ್ಲ, ನ್ಯಾಚುರಲಿ. ಬಟ್ ನಿಮ್ಮ ಧೈರ್ಯಕ್ಕೋಸ್ಕರ ಅಷ್ಟೇ ನಾನು ಹೇಳ್ತಾ ಇರೋದು. ಒಂದು. ಇನ್ನೊಂದು, ಇದೆರಡನ್ನ ಅಂಗಡಿಯಿಂದ ತರಲಿಕ್ಕಾಗಲ್ಲ, ಮನೇಲೇ ಮಾಡೋದಿದ್ರೆ ಹೇಗೆ? ಪ್ಲ್ಯಾಂಟ್ ಇದ್ದರೆ ಅಲೋವೆರಾ ಒಂದು ತುಂಡು ಕಟ್ ಮಾಡ್ಕೊಂಡು ತಗೊಂಡು ಕ್ಲೀನಾಗಿ ಸಿಪ್ಪೆ ತೆಗೆದು ಒಂದು ತುಂಡು ಜೆಲ್ಲನ್ನು ತಗೊಳ್ಳಿ. ಅದಾದ ನಂತರ ರೋಸ್ ಪೆಟಲ್ಸ್ ಬರುತ್ತಲ್ವಾ, ಗುಲಾಬಿ ಎಸ್ಲು, ಅದನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ಹೊರಗಡೆಯಿಂದ ತೊಗೊಂಬಂದಿದ್ರು ಕೂಡ ಅದನ್ನ ಬೆಳೆಸಲಿಕ್ಕೆ ಪೆಸ್ಟಿಸೈಡ್ಸ್ ಏನಾದರೂ ಹಾಕಿರ್ತಾರೆ, ಅದು ಡೇಂಜರಸ್. ಆದ್ದರಿಂದ ತುಂಬ ಕ್ಲೀನಾಗಿ ತೊಳಿಬೇಕು. ಆದಷ್ಟು ಇದೆಯಲ್ವ, ನಿಮ್ಮ ಮನೆಯಲ್ಲೇ ಬೆಳೆಸಿರುವಂಥ ರೋಸ್ ಪೆಟಲ್ ಇದ್ದರೆ ಓಕೆ. ಯಾಕಂತಂದರೆ ಅದಕ್ಕೆ ನಾವು ಏನೂ ರಾಸಾಯನಿಕಗಳನ್ನು ಹಾಕಿರಲ್ಲ, ಅದು ಪ್ಯೂರ್ ಆಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಹೊರಗಡೆಯಿಂದ ತಂದಿದ್ರು ಕೂಡ ಅಷ್ಟೇ ಕ್ಲೀನಾಗಿ 2-3 ಸರಿ ತೊಳ್ಕೊಂಡು ಅಲೋವೆರಾ ಒಂದು ತುಂಡು, ರೋಸ್ ಪೆಟಲ್ ಒಂದು ತುಂಡು, ಎರಡನ್ನು ಕ್ಲೀನಾಗಿ ರುಬ್ಬಿಟ್ಟು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ. ಆ ಪೇಸ್ಟನ್ನು ಕೂಡ ನೀವು ಮುಖಕ್ಕೆ ಹಚ್ಕೊಂಡು ಅದೇ ತೊಳೆದಿರೋ ಮುಖಕ್ಕೆ ಹಚ್ಕೊಂಡು ಅರ್ಧ ಗಂಟೆ 20 ಅಥವಾ 30 ನಿಮಿಷ ಬಿಟ್ಟು ತೊಳ್ಕೊಳ್ಳೋದು. ಫಸ್ಟ್ ಮೆಥಡು ಹಾಗೆ, ಇದು ಕೂಡ ಹಾಗೆ. 20 ಅಥವಾ 30 ನಿಮಿಷ ಬಿಟ್ಟು ತೊಳ್ಕೊಂಡಾದ ನಂತರ ಮುಖಕ್ಕೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ನೀವು ಏನನ್ನೇ ಹಚ್ಕೊಳ್ಳಿ, ಮುಖನ್ನ ಮಾಯಿಶ್ಚರೈಸಿಂಗ್ ಮಾಡಿದ್ರೇ ಒಳ್ಳೆಯದು.
ಒಳ್ಳೆಯ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ದಿನದಲ್ಲಿ ಡೇ ಟೈಮಲ್ಲಿ ನೀವು ಹೊರಗಡೆ ಹೋಗ್ತೀರಂತಂದರೆ ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೋಗಿ. ಯಾಕಂತಂದರೆ ನೀವು ಮುಖದ ಕಲೆಗಳು ಹೋಗಬೇಕು ಅಂತ ಈ ಮನೆ ಮದ್ದನ್ನು ಹಚ್ತಾ ಇರ್ತೀರಲ್ವಾ, ಹೊರಗಡೆ ಸೂರ್ಯನ ಕಿರಣಕ್ಕೆ ಡೈರೆಕ್ಟಾಗಿ ನೀವು ಎಕ್ಸ್ಪೋಸ್ ಆಗ್ತೀರಂತಂದರೆ ಮತ್ತೆ ಈ ಕಲೆಗಳು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ, ಅದು ಫಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಯಾವುದೇ ಮನೆ ಮದ್ದಿದು ಎಫೆಕ್ಟ್ ಸಿಗಬೇಕು ಅಂತಂದರೆ ಮುಖನ ಮಾಯಿಶ್ಚರೈಸಿಂಗ್ ಮಾಡೋದು, ಕ್ಲೀನಾಗಿ ತೊಳ್ಕೊಳ್ಳೋದು, ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದು ತುಂಬ ತುಂಬ ಮುಖ್ಯ. ಇದು ಬೇಸಿಕ್, ಇದು ನಮ್ಮ ಸ್ಕಿನ್ ಕೇರಲ್ಲಿ ತುಂಬ ಬೇಸಿಕ್. ಮುಖನ ತೊಳ್ಕೊಳ್ಳೋದಿರ್ಬೋದು, ಮಾಯಿಶ್ಚರೈಸಿಂಗ್ ಮಾಡೋದಿರ್ಬೋದು, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದಿರ್ಬೋದು. ಇದಿಷ್ಟು ನೀವು ಕೇರ್ ತಗೊಳ್ಳಿಲ್ಲದಿದ್ದರೆ ಮುಖದ ಮೇಲಿನ ಕಲೆಗಳು ಕಮ್ಮಿ ಆಗಲ್ಲ. ಹೊರಗಡೆ ಹೋದಾಗ ಮತ್ತೆ ನಿಮ್ಮ ಮುಖ ಟ್ಯಾನ್ ಆಗುತ್ತೆ, ಡಲ್ ಆಗುತ್ತೆ, ಗ್ಲೋ ಆಗಲ್ಲ, ಮುಖ ಕ್ಲಿಯರ್ ಆಗಲ್ಲ. ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ಲಿನ ಈ ಒಂದು ಮನೆಮದ್ದಿನ ಜೊತೆಗೆ ನೀವು ಅಟ್ಲೀಸ್ಟ್ ಈ ಬೇಸಿಕ್ ಸ್ಕಿನ್ ಕೇರನ್ನು ಮಾಡಿದರೆ 2 ರಿಂದ 3 ವಾರದೊಳಗಡೆ ಇದೆಯಲ್ವಾ ನಿಮ್ಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ನೀವು ಬರೀ ಮೇಡಮ್ ನೀವು ಮನೆಮದ್ದು ಹೇಳಿದ್ರೆ ನಾವು ಮನೆಮದ್ದು ಮಾತ್ರನೇ ಮಾಡ್ತೀವಿ ಅಂತಂದರೆ ಅದು ಆ ಥರ ಅಲ್ಲ. ಮನೆಮದ್ದು ಮಾಡ್ತೀವಿ ಕಲೆಗಳು ಕಮ್ಮಿ ಆಗೋದಕ್ಕೆ. ಅದಾದ ನಂತರ ನೀವು ಮುಖನ ಹೇಗೆ ಪ್ರೊಟೆಕ್ಟ್ ಮಾಡ್ತೀರಾ? ಹಾಗೆ ಡೈರೆಕ್ಟಾಗಿ ಏನೂ ಕ್ರೀಮ್ ಹಚ್ಕೊಳ್ಳೋದೇ ಸೂರ್ಯನ ಬಿಸಿಲಿಗೆ ಓಡಾಡ್ತಾ ಇರ್ತೀರಾ, ಸ್ಕಿನ್ ಆಟೋಮೆಟಿಕ್ಕಾಗಿ ಡಲ್ ಆಗುತ್ತೆ, ಪೊಲ್ಯೂಷನ್ಗೆ ಹಾಳಾಗುತ್ತೆ. ಸೊ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಕಂಪಲ್ಸರಿ ಹಚ್ಚಬೇಕು. ಮುಖದ ಮೇಲೆ ಕಲೆ ಇರಲಿ, ಕಲೆ ಇಲ್ಲದಿದ್ದರೂ ಕೂಡ ನಾವು ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಸ್ಕಿನ್ ಯಾವಾಗಲೂ ಸೂಪರ್ ಆಗಿರಲಿಕ್ಕೆ ಹಚ್ಕೋಬೇಕು. ಕಲೆಗಳಿದ್ರೆ ಈ ಮನೆಮದ್ದಿನ ಜೊತೆಗೆ ಕಲೆಗಳು ಕಮ್ಮಿ ಆಗೋದ್ರ ಜೊತೆಗೆ ಫ್ಯೂಚರಲ್ಲಿ ಮತ್ತೆ ಮುಖದ ಮೇಲೆ ಸ್ಪಾಟ್ ಆಗಬಾರ್ದು, ಡಲ್ ಆಗಬಾರ್ದು, ಸ್ಕಿನ್ ಗ್ಲೋಯಿಂಗ್ ಇರಬೇಕು ಅಂತಂದರೆ ನೀವು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಇದು ಬೇಸಿಕ್ ಸ್ಕಿನ್ ಕೇರಲ್ಲಿ. ಒಂದನ್ನು ಮಾಡಿಬಿಟ್ಟು ಅದಾದ ನಂತರ ಇಲ್ಲ ನೀವು ಹೇಳಿದ್ದು ಸುಳ್ಳು, ಅದು ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ಅದು ಆ ಥರ ಆಗಲ್ಲ. ಕೆಲವೊಂದು ಬೇಸಿಕ್ ಕೇರನ್ನು ನಾವು ತಗೊಳ್ಳೇಬೇಕಾಗುತ್ತೆ, ಆವಾಗಷ್ಟೇ ನಮ್ಮ ಸ್ಕಿನ್ ಸೂಪರ್ ಆಗಿರಲಿಕ್ಕೆ ಸಾಧ್ಯ. ಇನ್ನೊಂದು, ನಿಮ್ಗೆ ಯಾವುದಾದ್ರೂ ಅಲರ್ಜಿ ಇದೆ ಅಂತಂದರೆ, ಅಂದರೆ ಕೆಲವ್ರಿಗೆ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಕೆಲವೊಂದು ಪ್ರಾಡಕ್ಟ್ಗಳು ಸೂಟ್ ಆಗಲ್ಲ. ಅದರಿಂದ ಯಾವುದನ್ನು ಮಾಯಿಶ್ಚರೈಸರ್ ಇರ್ಬೋದು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀರಾ, ಸನ್ಸ್ಕ್ರೀನ್ ಲೋಷನ್ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀರಾ, ಏನೇ ಪ್ರಾಡಕ್ಟ್ಗಳು ಕಾಸ್ಮೆಟಿಕ್ಸ್ ಅಥವಾ ಏನೇ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಟ್ರೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಲಿಂಕಲ್ಲಿ ನೀವೇನಾದರೂ ಪ್ರಾಡಕ್ಟನ್ನು ಬೈ ಮಾಡ್ತೀರಾ ಅಂತಂದರೂ ಕೂಡ ಫೀಡ್ಬ್ಯಾಕನ್ನು ಚೆಕ್ ಮಾಡ್ಕೊಳ್ಳಿ, ಅದು ನಿಮ್ಮ ಜವಾಬ್ದಾರಿ. ನಾನು ಬೆಸ್ಟ್ ಅನ್ನೋದನ್ನೇ ಹಾಕಿರ್ತೇನೆ, ಅದರಲ್ಲಿ ಡೌಟ್ ಬೇಡ. ಬಟ್ ನೀವು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಈ ವಿಡಿಯೋದಲ್ಲಿ ನಿಮ್ಗೆ ಒಳ್ಳೆಯ ಸನ್ಸ್ಕ್ರೀನ್ ಲೋಷನ್ ಮತ್ತು ಕ್ಲೆನ್ಸರ್ ಹಾಗೆಯೇ ಮಾಯಿಶ್ಚರೈಸರ್ದು ಲಿಂಕ್ ಬೇಕಾದರೂ ಹಾಕಿರ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಕಾದರೆ ಮೊಡವೆ ಕಮ್ಮಿ ಆಗಲಿಕ್ಕೆ ಕ್ರೀಮೇ ಬೇಕು ಅಂತಂದರೆ ಅದರ ಬಗ್ಗೆ ಕೂಡ ರಿಸರ್ಚ್ ಮಾಡಿ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.